ಒಂಜಿ ವ್ಯವಸ್ಥೆಗೆ ಹಿರಿಯರ ಬಾಲ್ಯದಂಚಿನ ಕುಲಕಸುಬದ ಒಂಜಿ ವ್ಯವಸ್ಥೆಗೆ ಸಂಘಟನೆ ಒಂದು ನಿರ್ಮಾಣ ಉಂಟು ಮಂದಿನ ಒಂಜಿ ಸಂಘ ಕುಲಾಲ ಸಂಘ ಅಂತ ನನಗೆ ಸರಕಾರಿ ಭಾಷೆಯಲ್ಲಿ ಬೈದಿನ ಉದರ ನಮ್ಮ ನಿತ್ಯದ ಭಾಷೆಯಲ್ಲಿ ಬೈದಿನ ಉದರ ನಮ್ಮದು ನೆಟೆ ಒಂಜಿ ಸಂಘಟನೆ ನಮ್ಮದು ಐದು ಬಿಳೆಪಾಪ ಹೋಗಿದೆ ನಮ್ಮ ಇಲ್ಲಿ ಅನುಸರಿಸ ಹೋಗಿಲ್ಲ ನನ್ನ ನಿತ್ಯದ ಜನಾಂಗಗಳು ನಮ್ಮ ಇಲ್ಲಿ ತುಂಬಿಕೊಂಡು ನಮ್ಮದು ಏನು ಸಮಯ ಬಿಟ್ಟ ಆ ಸಮಯ ತುಂಬಿಕೊಳ್ಳೋದು ಹೀಗೆ ಅದೇ ಅವನಾಗ ಒಂಜಿ ಸಂಘಟನೆ ಬರೋದು ಅಂಡ ಮಾತೆ ಮನಸ್ಥಿತಿ ಒಂದೇ ಮೂಟು ಬರಲಿ ಸಂಘಟನೆ ಮಾಡುವ ಯಜಮಾನರು ಎದ್ದೆ ಚಾಕೆ ಚಕ್ಕೆ ಒಂಜಿನ ಆರೋಗ್ಯವಾಗಿ ಮಾತೆ ಅಂಜನೆ ಮಾತೆಯನ್ನು ಒಟ್ಟುಗೂಲೆ ಹೋಗಿ ವಿನಯಶ್ರೀ ಗುಣ ಮಾತ ನನ್ನ ವೈದ್ಯ ಪ್ರಾಪ್ತಿಯಾಗಬೇಕು ಅಂತ ಈ ಸಾರ್ವಜನಿಕರನ್ನು ವೈದ್ಯನ ವ್ಯವಸ್ಥೆಯನ್ನು ಮಾತ್ರ ಸಾಧ್ಯ ಈ ಲೋಕವು ಸಂಘಟನೆ ಮಕ್ಕಳ ಸೂಡು ಸುಮಂತಿನಿ ಹೋಗಿ ಅಂತ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಈ ಸಾರ್ವಜನಿಕ ಗಣೇಶೋತ್ಸವ ಮಾತ್ರ ಈ 35 ವರ್ಷದ ಇತಿಹಾಸ ಎಂಬುದಾಗಿದೆ ಸತ್ಯ ಸಾಮೂಹಿಕ ಸತ್ಯನಾರಾಯಣ ಪಟ್ಟ ಎಷ್ಟೋ ಸಾವಿರಾರು ವರ್ಷಗಳು ಬೈದಿನ ಕಲಿಯುಗದ ಪರಮಾತ್ಮೆ ಏರಿಕೆ ಕಂಡ ಕಲಿಯುಗದ ಪರ ಅಂಜನೆ ಕಲಿಯುಗದ ಅನುಗ್ರಹ ದೇವತೆ ಏರಿಕೆಯಿಂದ ಸತ್ಯನಾರಾಯಣ ದೇವಿ ನೀನು ಏಕ ವ್ಯಕ್ತಿ ಪೂಜೆ ಮಾಡುವ ಸಂಪ್ರದಾಯವೇ ಬಾಕಿಗೆ ಮಾತ ಸ್ವಾಮಿ ಬ್ರಹ್ಮಚಾರ್ಯ ಏನ ಪುಂಜವರ ಲಕ್ಷ್ಮೀ ಪೂಜೆ ಮಾತ ಪುಂಜವರ ಪೂಜೆ ಮಾಡುವ ಸಂಪ್ರದಾಯ ನೀನು ಒಂಜಿ ದಂಪತಿ ಅಥವಾ ಒಂಜಿ ಖಂಡನಿಗಳಿಗೆ ಕುಳ್ಳುದು ಪೂಜೆ ಮಾಡುವ ಸಂಪ್ರದಾಯ ಅಂತ ಸತ್ಯನಾರಾಯಣ ಸಾರ್ವಜನಿಕ ಇಲ್ಲಿ ಬರೆದು ಪೂಜೆ ಮಾಡುವ ಸಂಪ್ರದಾಯ ಸತ್ಯನಾರಾಯಣ ದೇವರ ಪೂರ ಇಲ್ಲೋಕೆ ಹದಿನೈದು ಪೂಜೆ ಮಾಡುವ ಸಂಪ್ರದಾಯ ಏಪ ಇಲ್ಲಿ ಮಾತ್ರ ಸರಿಯಾದ ಸಾರ್ವಜನಿಕ ವ್ಯವಸ್ಥೆ ಹಾಳಾಗ ದೇವರಲ್ಲಿ ಸಾಧಿಕಂತೆ ಅದೇ ಸಾರ್ವಜನಿಕ ವ್ಯವಸ್ಥೆ ಅಂತ ಕಂತೆ ನನ್ನೊಂದು ವಿಶೇಷತೆಯಿಂದ ಸತ್ಯನಾರಾಯಣ ದೇವರಿಗೆ ಗುಡಿಗೋಪುರ ಕಟ್ಟುವ ಸಂಪ್ರದಾಯ ಪ್ರತಿಷ್ಠೆ ವಿಗ್ರಹ ಪೂಜೆ ಮಾಡುವ ಸಂಪ್ರದಾಯ ಅದಕ್ಕೆ ಉತ್ಸವ ಬಲಿ ಸಂಪ್ರದಾಯ ಗುಡಿಯದ್ದು ಜಾತ್ರೆಯನ್ನ ನೇಮನ ದೈವ ಹೆಚ್ಚಿನ ಆಲಯ ಸಂಪ್ರದಾಯ ಅದಕ್ಕೆ ನಮ್ಮ ಭಕ್ತಿ ದೇವರನ್ನು ಆರಾಧನೆ ಭಕ್ತಿ ಭಕ್ತಿ ಮಾತೃ ಕೇಶವ ಭಕ್ತಿ ಒಂದು ಆರಾಧನೆ ನಾನು ಭಗವಂತನ ಹಿರಿನ ದೇವರ ಹೋಗ್ತಾರೆ ಕೇಳು ಅಂಚಿನ ಕಥಾ ಕೇಳು ಇದೇ ಭಗವಂತ ಅಂಚಿನ ಭಕ್ತಿದ ಒಂದು ವಿಶೇಷತೆಯಿಂದ ಒಂದು ಕಲಿಯುವುದು ಮಾತ್ರ ಕೃತಜ್ಞೇತ ದ್ವಾಪರ ಕಲಿಪಡಿಸಿದ ಇಗೋಲೇದು ಭಗವಂತನ ಬೆದರೇ ಅವತಾರಗಳಿಗೆ ಜಗತ್ತು ಶುರುವಾದ ಮತ್ಸ್ಯಾವತಾರದಕ್ಕೆ ಭಗವಂತ ಮೂಲಕ ಕುರುಮಾವತಾರದಕ್ಕೆ ಅರ್ಜುನಗ ರಾಕ್ಷಸೇನ ಪಡದ ಜನ ರಾಕ್ಷಸೇನಿಗೆ ಅಂಚಿನ ಕಾಲವು ಹಿರಣ್ಯಾಕ್ಷಿ ಹಿರಣ್ಯಕಶ್ಯಪದ ಪರಂಪರೆ ವರಾಹ ಭೂವರಾಹ ರೂಪಾದಕ್ಕೆ ನಾರಸಿಂಹೇ ಪಟ್ಟಣವುದಕ್ಕೆ ತನ್ನ ಭಕ್ತಿದ ಭಕ್ತಿ ಅಹಂಕಾರಗಳಿಂದ ಭಯಂಕರವಾಗಿ ಪಾತಾಳವನ್ನು ಭಾವನೆ ಪಂಡೆ ಅಡ್ಡುವಕ್ಕ ಈ ಲೋಕದ ಮತಾಂತ ಶಕ್ತಿ ನಿರ್ಮಾಣ ಪರಶುರಾಮೇ ಪಟ್ಟಣ ಅವತಾರದ ಮತಾಂತ ಮುಕ್ಳಿಗೆ ಮಹಾರಾಜ್ಯಗಳನ್ನು ನಾಶವಂತೆ ಎದುರುವಕ್ಕೆ ನಂಚಿನ ಲೋಕವು ಇಂಚನೇ ನಮಗಿಂದ ಜನಾಂಗ ನಡಬಹುದು ನೃಪತೇಶು ರಾಮ ಕನ್ಯೆಗಳಿಗೆ చెప్పు ನಿತ್ಯವಲಯ చెప్పు ಪಾಠವನ್ನು ಭಗವಂತ ಶ್ರೀರಾಮಚಂದ್ರರು ಕಂಡೆ ಅದು ಹೋಗ ನನ್ನ ಲೋಕರು ಮಾಯಾವಿದ್ದಲ್ಲಿ ಬಂಧು ಬಾಂಧವರ ಮಾತೆಯನ್ನ ದೇವರಿಗೆ ಏಕ ವ್ಯಕ್ತಿ ಮಂದಿ ಆರಾಧ ನಿತ್ಯವಲಯ ಗ್ರಹ ಮತ್ತಿನ ದಾನ ಗುಟ್ಟು ಗಿತ್ತಿನ ದಾನ ಕೃಷ್ಣಾವತಾರ ಪೂಜೆ ಬಾಯಿ ಜ್ಞಾನದ ಸಂಕೇತವಾದ ಬುದ್ಧಾವತಾರದಂತೆ ಕಲ್ಯಾವತಾರ ಪಟ್ಟಗಳಿಗೆ ಈ ದುಷ್ಟ ಜನರನ್ನು ಎಟ್ಟೆ ಪುಣ್ಯಾತ್ಮಕವಾದ ಅವಕಾಶಕ್ಕೆ ಕಲ್ಯಾವತಾರ ಪಟ್ಟಲ ಇದನ್ನು ಮುಂಚಿತನೇ ಈ ಪೂಜೆ ಮಾಡುವ ವಿಷ್ಣುದೇವನ ಮೂಲ ಸ್ವರೂಪ ನಾರಾಯಣೇ ಪಟ್ಟಣದ ನಮ್ಮ ಹಿರಿಯ ಕಲೆ ಮಂಡಳಿಯಲ್ಲಿ ಮನುಷ್ಯ ನಾರಾಯಣ ಪಟ್ಟಣ ಸಾಣ ಪಟ್ಟಣದಿಂದ ನಾರಾಯಣೇ ಪಟ್ಟಣದ ಭಗವಂತನ ಲೆತ್ತಿನ ಆರಾಧನೆ ಮಾಡ್ತೀವಿ ಅವನಾಗ ಅದೇ ಪೂಜೆ ಮಾಡುವ ಸತ್ಯನಾರಾಯಣ ದೇವರ ಪೂರ್ಣ ಸ್ವರೂಪ ನಂದು ನಿಟ್ಟು ಮಾತ್ರ ಬಾಕಿದ ರಾಮ ವಿಷ್ಣು ದೇವರೇ ತೀರ್ಥವತಾರ ರಾಮ ರಡ್ಡೆ ಕೋದಲ್ಲ ಹೋಗಿ ಬಿಲ್ಲು ಬಾಣದ ಹೋಗಿ ಕೃಷ್ಣಾವತಾರ ಶಂಕರ ಚಕ್ರವ ಮಾತ್ರ ಇತ್ತು ಕಟ್ಟಿಗೆ ಮೇಘನಾದ ಮುಂದೆ ಕೆಲವು ಮುಚ್ಚರ ಕೆಲವು ಸತಿ ಚಕ್ರ ಆಯ್ತು ದುಷ್ಟರ ನಾಶ ಪರಶುರಾಮನ ಕೂಡ ಇಲ್ಲಿ ಮಾತ್ರ ಬರುವುದು ಅಂಜನೆ ನರಸಿಂಹವಂತ ಉಗುರು ಮಾತ್ರ ಬೆಟ್ಟದಲ್ಲಾಗಿದೆ ಇಚ್ಛೆ ವಾಮನೇಶ್ವರನ ಕಾರಣ ಮಾತ್ರ ಉಪಯೋಗವಂತೆ ಮಾತಾಡಲು ಇಂಜನೆ ಭಗವಂತನ ಮೂಲ ಸ್ವರೂಪಕ್ಕೆ ಅಂಡ ಶಾಂತಾನಾಂ ಜಗದೇವಂ ಪದ್ಮನಾಭಂ ಸುದೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲಾಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣು ಭೋವೈಹಂ ಸರ್ವಲೋಕೈಕನಾಥಂ ಪಂಡಿತ್ ನಾರದ ಮನುಷ್ಯರು ವರ್ಣನೆ ಬರ್ತಿದ್ದ
ಸನ್ಯಾಸಿ ಆಯ್ಕೆ ಶಿಷ್ಯವರ್ಗವನ್ನು ಆಯ್ಕೆ ಧಿಕಾರ ಮಾಡಿದ್ರೆ ಹಿರಿಯರು ಇರೊಂದು ಶಿಷ್ಯವರ್ಗ ಸಂಸಾರಿಯಾದ ಜವಾಬ್ದಾರಿ ಸಮಾಜಮುಖಿಯಾದ ಬೆಲೆವನ್ನು ಇಲ್ಲದ ಜವಾಬ್ದಾರಿ ಇಂದಿನ ಏರ್ಪಾಡವನ್ನು ಕೇರಳದ ಒಪ್ಪುವುದು ಬಡ್ಪ ಮಾಧವ ವಿಷ್ಣು ಲೋಕಗಳಿಗೆ ಕೊಡುಗೆ ಅವಾಗ ಪ್ರಶ್ನೆ ಮಾಡ್ತಾರೆ ಬ್ರಹ್ಮದೇವರಿಗೆ ಮಾತ ಸಂಸಾರಿಯಾಗಿದ್ದೀರ ಅದ ಶಿವದೇವರು ಸಂಸಾರಿಯಾಗಿದ್ದೀರ ವೇದದೇವರ ಮಾತದೇವರೆಲ್ಲ ಸಂಸಾರಿ ಆನಂದಮಯ ಜೀವನವು ಕೆಟ್ಟ ವೈಕುಂಠ ಲೋಕವು ವೈಕುಂಠ ಲೋಕವು ಮಾತ್ರ ಆನಂದಮಯ ಜೀವನ ಕುಲೆ ಮನುಷ್ಯನ ಅಂತ್ಯಾಯುಗಳ ಕಡೆಯ ಕಾರ್ಯಕ್ರಮವನ್ನು ಕೈಲಾಸ ಅಂತ ಮಾಡ್ತೀವಿ ವೈಕುಂಠದಿಂದ ಆಯ್ತ ದುಃಖ ನೆಮ್ಮದಿ ಮೂರು ಪುನಗಳ ನೆಮ್ಮದಿ ಇತ್ತು ದುಃಖಗಳ ನೆಮ್ಮದಿ ಇತ್ತು ಅವರ ನೆಮ್ಮದಿ ಕೆಟ್ಟ ವಿಷ್ಣು ಲೋಕರು ಮಾತ್ರ ಅಂಚಿನ ದುಃಖವಂತನು ನಮ್ಮನಿಗಳೇ ವೈಕುಂಠನ ಚಿಂತನೆ ಮಾಡುತ್ತೇನೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅದೇ ನಮ್ಮ ಕಲಿಯುವುದು ಉಂಗಿ ಕುಡಿದಿಂದ ಭಾರಿ ಕಷ್ಟ ಆಗಿ ಅಪ್ಪಗ ರಟ್ಟು ಚಾಂಚಲ್ಯ ವಿಶಾಲ ರಟ್ಟು ಚಾಂಚಲ್ಯ ರಮಣಿಲ್ಲ ಭಗವಂತನ ತುಂಬಿದೆ ಶ್ರೀದೇವಿ ಭೂದೇವಿ ನಿಜವಾದ ಸಂಪತ್ತು ದರಡು ಬರ್ತಾರೆ ನನಾದಿಯಲ್ಲಿ ಜಾಗಗಳು ಭೂದೇವಿ ರಟ್ಟಿಗೆ ಒಂಜಿ ಅದೋಟದ ಒಂದು ಸಮಾಧಾನ ಕೊಡುವುದು ನಾನು ಏನು ಸಮಾಧಾನ ಈ ಸಾಧನದ ಒಂದು ಶಾಂತಾಕಾರ ವಿಷ್ಣುದೇವರ ಮನೆ ಲೋಕವಿಲ್ಲ ಸುತ್ತಾರ ಇತಿ ಸಮಾಧಾನ ಚಿಂತೆಯಾದ ಭಗವಂತನು ನಮ್ಮಲ್ಲಿ ನೆಮ್ಮದಿ ಇಲ್ಲದ ಮಾತೆಯ ಸಾಮರಸ್ಯ ಮಾದವರು ದಂಡ ಐಗೋಸ್ಕರ ಜ್ಞಾನವನ್ನು ಹೊರತು ಬಂದ ಪುಣ್ಯವು ಕೆಟ್ಟ ಈ ಸತ್ಯನಾರಾಯಣ ತಿಂಗಳ ಮತ್ತು ನೆಮ್ಮದಿ ಆಂಜವರು ನಾನು ಪಾಲನೆ ಮಾಡ್ತಾರೆ ನೆಕ್ರೋಧ ನಚಮಾತ್ಸರ್ಯ ನಲೋಪ ನಾ ಅಶುಭ ಮತ್ತು ನಿಜವನ್ನ ಇದು ಆಲೋಚನೆ ಮಾಡ್ತಾರಲ್ಲ ನೆಕ್ರೋಧ ಯಜಮಾನ ಕೋಪದ ಕುಂಜೋಲಿ ಕೋಪದ ಸ್ವಾಭಾವಿಕ ನಮ್ಮ ಪಾತ್ರದಲ್ಲಿ ನಚಮಾತ್ಸರ್ಯ ನಮಗೆ ಉತ್ತರದಲ್ಲಿ ಆಯ್ನ ಎಂಜೆಯ ಮಣ್ಣಿ ಕೊಡ್ತೀನಿ ಎಷ್ಟು ಜಗತ್ತಿಗೆ ಸೂತ್ರ ನಮಗೆ ಪಂಚ ಉತ್ತರದಲ್ಲಿ ಗಾಂಜ ಸೂತ್ರ ನಚಮಾತ್ಸರ್ಯ ನಲೋಪ ಪುರೇಂದ್ರ ಗಾಂಜ ಉತ್ತರಗಟ್ಟದಲ್ಲಿ ಪುರಗಟ್ಟದಿಂದ ದಾನ ಅಗಲೇ ಕೊಡುತ್ತದೆ ಇಂಕೋದ ಇಲ್ಲ ಅಪ್ಪಲದಲ್ಲಿ ಎಂಗಿದ್ದಾರೆ ಪುರಗಟ್ಟದಲ್ಲಿ ನಾ ಅಶುಭವನ್ನು ಕಾಂಡದಲ್ಲಿ ವಿಷ್ಣುದೇವರ ಪುತ್ರನಿ ನಾನು ಅಂಜಾದ ನೆಮ್ಮದಿ ಭಗವಂತನ ಈ ಶ್ರೀದೇವಿ ಏಪಗುಂಡ ವಲಯವನ್ನು ಕನ್ನಡಿಯ ಯಾರು ಆ ಶಿವಸಾಗರ ಮಗನು ಸಂಪರ್ಕದ ಆಧಾರ ಬಚ್ಚಿನ ವೈದ್ಯ ಮಾಣಿಕ್ಯ ಹವಳ ಅದು ಬಂದ ಕೊಟ್ಟಾದ ಸಂಪರ್ಕ ಬೇಕಿದ್ದ ಕನ್ನಡಿಗರ ಕಡೆ ಮಾಡಿ ನಾನು ಅಪ್ಪೆ ಯುದ್ಧಾಲಯ ಹೋಗಿಯಾಗಿ ಐಕೋಸ್ಕರನೇ ಭಗವಂತನ ಅವತಾರ ನಡೆಯುತ್ತೇನೆ ತಿರುಪತಿ ಶ್ರೀನಿವಾಸನ ಅವತಾರದಿಂದ ಕಲಿಗರ ಮಾಡಲಿಲ್ಲ ನಮಗೆ ಇದು ವರ್ಷಗಳ ಮಣಿಪೂರ್ಣ ಕಟ್ಟುವ ತಾಯಿಗೋಸ್ಕರ ಭಗವಂತನನ್ನು ಹೊಡೆದಿಟ್ಟುಕೊಟ್ಟಿದ್ದ ಭಾಗ ಯಾರು ಭಕ್ತ ಜನರ ಸಂಪತ್ತು ತಪ್ಪಾಗ ಅಂಚಿನದೇ ಮುಖ್ಯ ಹೊಡೆದಿಗೋಸ್ಕರ ಸಂತೋಷ ರೀತಿಯ ಅವತಾರ ಭೂದೇವಿಗಳ ಎಂದಾರ ಅಭಿಯಾನ ಐದು ಪರಶುರಾಮ ಅವತಾರದಿಂದ ಇಂದಿನ ಭಾರತ ಸಮುದ್ರವಾದ ಪರಶುರಾಮ ಕ್ಷೇತ್ರ ಅದೇ ಒಂದು ಸಂತೋಷ ಅದೇ ಸಂಪತ್ತಿನಿಂದ ವಿಲಾಸ ಅಂಚ ಸಂತಾನ ಗಟ್ಟಿ ಹೊಡೆದಿರಲಿ ಆಸೆ ಅದ ಸಂತೋಷಗಳ ಕೂಡ ಭಗವಂತನ ಅವತಾರದಿಂದ ಹೊಡೆದಿನ ಆಸೆ ಕಣ್ಣಲ್ಲಿ ಅರ್ಪಿಸಿಕೊಂಡು ಜನ ಭಗವಂತನ ಕೊಡಿ ನಮ್ಮ ಅರ್ಥಾತ್ ನಮ್ಮರಟ್ಟಿ ಹೊಡೆದಿನ ಕಟ್ಟಡ ಅರ್ಥ ರಟ್ಟಿ ಜಾಗಗಳು ಸಂಪರ್ಕ ಕೊಡುವುದಂದ್ರೆ ಹೊರಗ ಇಲ್ಲದ ನೆಮ್ಮದಿಯಿಂದ ನನಗೆ ಸ್ಥೂಲ ಸಮಸ್ಯೆ ಏಕೆಂದರೆ ಕಣ್ಣಲ್ಲಿಯನ್ನಾಗ ಮತ್ತು ಬೇರೆ ಅರ್ಥ ಜಾರಿ ಇಲ್ಲದ ವ್ಯವಸ್ಥೆಯಲ್ಲಿ ಅನ್ಯವನ್ನು ಮಾತ್ರ ಐತ ಏಕಪುರುಷೆ ಅಂಜಾಮಯ ಸಮಾಧಾನಕಾರಿಯಾಗಿ ಮುಂದೇನ ಐದು ಮತ್ತು ಸಂತೋಷಕ್ಕೆ ಭಾರತ ದೇಶವು ಪರ್ವತ ನದಿ ಒಟ್ಟಿಗೆ ಪರ್ವತದ ಪೂರ ಆಡುವುದರಲ್ಲಿ ಶ್ರೀಮೇರು ಹಿಮವಾಂಶ ಮಂದರೆ ಕೈಲಾಸ ಶೈಲಸ್ಪಥ ಮಾಧ್ಯಮ ವಲಯ ಗಂಗಾ ನದಿ ಗಂಗಾ ಸಮುದ್ರ ಸರಸ್ವತಿ ಯಮುನಾ ಗೋದಾವರಿ ಯುಗೆ ಆನಂದಿ ಕೃಷ್ಣ ಭೀಮರತಿ ಕೃಷ್ಣ ಕೃಷ್ಣ ಭೀಮರತಿ ಚವತ್ಸರಯು ಶ್ರೀಗಂಡಕಿ ಗೋವರ್ಧೈರ್ಯ ಅಂಜವರು ಎದೆ ಬಿದೈ ಪಾತ್ರ ಇಲ್ಲವೇ ಬಂದಾಗ ಈ ಬಂದೆ ಪಾತ್ರ ಪರ್ವತದ ಎಚ್ಚರವಾಗುತ್ತದೆ ನದಿ ಪ್ರವಾಹ ಕೊಂಚ ಮುದೇನು ನಂತರ ಮಾತಿನ ಪ್ರವಾಹ ಕೊಂಚ ಮನೆ ಕ್ಷೇಮ ಇದು ಭಗವಂತನ ವ್ಯವಸ್ಥೆ ವಿಷ್ಣುದೇವ ಕ್ಷಮಾ ಸಮುದ್ರ ಹೆಚ್ಚಿನ ಪಾತ್ರ ಇಲ್ಲವೇ ಕೋಪ ಪಾತ್ರ ನಾವು ಅಂತೀವಿ ಅದಕ್ಕೋಸ್ಕರ ಮಾದೇವರು ಆಭರಣ ಒಂದಾಗಿದೆ ವಿಷ್ಣುದೇವ
ಬಣ್ಣ ಉಪ್ಪಿನ ಮೃದು ಬಣ್ಣ ಇಡೀ ಇಲ್ಲದೇಕ ಶಾಖೆ ಕೊಂಚ ಉಪ್ಪಿನಡೆ ಕೂಡ ತೋಡ್ತು ಭಗವಂತನ ಇಲ್ಲದಕ್ಕೆ ಹೋಗ್ಬಿಟ್ಟು ಭಗವಂತನ ಒತ್ತಾಯ ಮಾಡಿದ ಪಾತ್ರದಿಂದ ಬಣ್ಣ ಪೀತಾಂಬರಗಳನ್ನು ಒಂದು ವಾಮಿ ನಾಲ್ವರಿಗಿಂತ ಭಾಗ್ಯದೇವತೆ ಶಿವದೇವಿ ಪೀತಾಂಬರನಿ ಮಂಜುವಂತ ಬಟ್ಟೆಯಿಂದ ಆ ಕಾರ್ಯಾತ್ಮಕ ಏರ್ಪು ಅದೇ ಕೊಂಚವು ಅಲಂಕಾರವನ್ನು ಕಂಡ ನೀರಿನ ಕೈ ಚಿಕ್ಕವಲ್ಲಿ ಹಠಗಳನ್ನು ಮಾಡ್ತಾರೆ ತಲೆ ಬಾರೋದು ದೀಪೋಡು ಹೆಚ್ಚಿನ ಮಾತ್ರವರು ಬಟ್ಟೆ ಡ್ರೆಸ್ಸುವರು ಅವರ ಖಂಡನೀಯ ಅಲಂಕಾರ ವಿಷವಾದು ವಿಶೇಷ ವಿಷ್ಣು ಕಲ್ಪನಾಗೆ ಲಕ್ಷ್ಮೀದೇವಿ ಕೈಗೋಸ್ಕರ ಖಂಡ ವಿಲಾಸ ಅದೇ ಅಂಜಿನ ಸಂತೋಷಕರವಾದ ಜೀವನ ಸಂಪಾದನೆ ಹಂತಗಳನ್ನು ಮಾತ್ರ ಅನುಭವಿಸಲು ಯೋಗ್ಯತೆಯು ಅದನ್ನು ನಿಜವಾದ ಲಕ್ಷ್ಯಗಳನ್ನು ಮಾಡಿದ್ರು ಯಾರಿದ್ದಾರೆ ಹುಡುಗಿ ಮಾತ್ರ ಸಂತೋಷ ಕಣ್ಣಲ್ಲಿ ಕೊಂಚವಳ ಕಣ್ಣ ಕಾಲ ಅಲಂಕಾರ ಕಣ್ಣ ನಿಲ್ಲಿಸಿಕೊಂಡಿದ್ವಿ ಕೈಗೋಸ್ಕರ ಕೊಂಚವಳ ಕಾಸು ಕೊಡುವುದು ನಾವು ಕೊಂಚವಳ ಕಾಸು ಕೊಟ್ಟಿದ್ವಿ ಮಾತ್ರ ಸೇರಿಕೊಂಡು ಕಣ್ಣಿಗೆ ತಪ್ಪುತ್ತಾರೆ ಕೆಲವರು ಕೊಂಚವಳು ಕಣ್ಣರಲ್ಲಿ ಕೈ ಪೂರಪಡಿಸಿ ಸತ್ಯ ಖರ್ಚೆ ಮಾಡ್ತಿದ್ದೇವೆ ದೊಡ್ಡ ಕಾಸು ಕೊಟ್ಟು ಖರ್ಚೆ ಮಾಡ್ತಾ ಹೋಗ್ತೇವೆ ಒಂದೇ ಮಾತ್ರ ಒಂದೇ ಬರಬೇಕು ಪೂರಪೂರ ಜವಾಬ್ದಾರಿ ಮುಂಚ ಭಗವಂತನಿಗೆ ಪ್ರತಿ ಒಂದಿನ ತನ್ನ ರಮಣೀಯರಿಂದ ಪಡೆದೇ ಬರುವುದು ಆನಂದಮಯವಾದ ಭಗವಂತನೇ ಕಲಿಯುವ ನಮಗಿಂತ ಆನಂದಮಯವಾದ ಚಿಂತನೆ ಮಾಡಿದ ಕಾಲದ ಭಗವಂತನಿಯೇ ಕಣ್ಣಿನ ಭಾಗ್ಯದ ಎಲ್ಲರೂ ಕಲಿಯುವ ಅಲಂಕಾರ ವಿಷಯ ವಾದೇವರಿಗೆ ಅಲಂಕಾರಕ್ಕೆ ವಿಷ್ಣುದೇವರಿಗೆ ಅಲಂಕಾರಕ್ಕೆ ವಿಷ್ಣು ರುದ್ರದೇವರಿಗೆ ಅಭಿಷೇಕ ಪ್ರಿಯ ಅರ್ಚನಾರಾಧ್ಯೇಶು ವೇದಿಗಿರಿ ದೀಪಾರ್ಚನೆ ಪುಷ್ಪಾರ್ಚನೆ ವಿಶೇಷ ಭಕ್ಷಪ್ರಿಯೋ ವಿನಾಯಕ ಭಗವದ್ದೇವರಿಗೆ ವಿಶೇಷ ಸೂರ್ಯದೇವರು ನಮಸ್ಕಾರ ಬಲಿಗಿ ಗೋವಿನಸ್ತು ಮಂಟೆ ಹೊರಗ ಅಲಂಕಾರಕ್ಕೆ ವಿಷ್ಣುದೇವರಿಗೆ ಬಣ್ಣ ಬಣ್ಣದ ಪುಷ್ಪದ ರಾಶಿಗೆ ಸೌಂದರ್ಯಯುಕ್ತ ಆಭರಣಗಳ ಅಲಂಕಾರ ಐದು ದೇವರಿಗೆ ಮಂದಿ ನೈವೇದ್ಯ ಮಂಡಲದೊಂದಿಗೆ ಇಂದಿನ ಕಾಲವು ಮೊದಲಿಗೆ ದೇವರಿಗೆ ವಿಶಿಷ್ಟ ದೇವರಿಗೆ ನಿಂತಿರೋದು ನಮ್ಮ ದೇವರಿಗೆ ಕೆಳಗೆ ದೇವರ ಈಗಿನ ಬಟ್ಟೆ ದೇವರ ಮೇಲೆ ಕೇಳಿದರೆ ಕಟ್ಟ ವೈದ್ಯ ವಿಶೇಷ ಸತ್ಯನಾರಾಯಣ ದೇವರ ವಿಶೇಷ ನಾಮ ಪಕ್ಷದಿಂದ ಸಭಾದ ಪಕ್ಷ ಸತ್ತಿಗೆ ದೇವರಿಗೆ ಈ ತರಲಿ ಭಾರತ ವಂದಕ ಇದೇ ಮಪ್ಪಾಂಗವಾದ ಈ ಪಾದ ದೇವರಿಗೆ ಅರ್ಪಣೆ ಮಾಡುವುದು ನಾಟ ದುಃಖ ಶೋಕಾದಿ ಶಮನ ಬೇರೆ ಸಂಸಾರಿಕ ಕಲಹದ ಪತ್ರೆಯಾಗುವುದು ಕಣ್ಣಿನಿಂದ ಗಲಾಟೆ ಅಥವಾ ದಾದಾತ್ಮ ಸಂತಾನ ಮತ್ನಾನಿಗೆ ಸರಿಯಾದ ಜಾತಿ ಸಂಬಂಧ ಅಥವಾ ಬೇರೆ ಬೇರೆ ಕೆಲವು ಪಣಂಜರ ಇಂದಿನ ಕಾಲದಲ್ಲಿ ಪೂರ ಸಂಸ್ಥೆ ಇಲ್ಲದ ಜನ್ಮದ ಜೀವನಕ್ಕೆ ದುಃಖ ಶೋಕಾದಿ ಧನಧಾನ್ಯ ಪ್ರಬಂಧನ ಮೂಲವಾಗಿ ಬದುಕಲು ಕೃಷಿಗ ಈ ವ್ಯಾಪಾರ ಮುಂದಿನ ಉದ್ಯಮಕಾರರು ಕಂಡ ಒಳ್ಳೆಯ ಕೈಗಾರಿಕೆ ಓಲೆಯಾಗುತ್ತದೆ ಅಂದಿನ ಸಂಸ್ಥೆಯಲ್ಲಿ ಕಲಹಾತ್ಮಕ ಆಗಮನವನ್ನು ಕಂಡ ಶಾಸಕ ಆರ್ಥಿಕ ಒಗ್ಗಟ್ಟು ಮಾಡುವಂತ ಅಂದಿನ ಸತ್ಯನಾದೇವ ವಿದ್ಯೆ ರೀತಿಯ ಪ್ರಯೋಗವನ್ನು ಕಂಡವು ಸತ್ಯನಾದೇವ ಪ್ರಸಾದವನ್ನು ಮಾಡಿ ನಾವು ಖಂಡಿತ ವ್ಯಾಪಾರ ಕೈಗೊಳ್ಳುವ ವ್ಯಾಪಾರ ಕಮ್ಮಿಂದ ಸತ್ಯನಾದೇವ ಖಂಡಿತವೇ ಅದು ವ್ಯಾಪಾರ ಕಮ್ಮಿಯ ನಾನು ಉದ್ದೇ ಬರಲು ಮಾನವರಿಗೆ ಜಲಬಂಧನ ಕಟ್ಟಬಟ್ಟೆ ಹೋಗ್ತಾರೆ ಹಿಂದಿನ ಲೋಕದ ಪ್ರಯೋಗವನ್ನು ಅಂಚಿನ ಪ್ರಶ್ನೆಗಳಿಗೆ ವ್ಯವಸ್ಥೆಯಲ್ಲಿ ಯೋಗ ಬಾಧ್ಯ ಯೋಗನೈತಿಕ ಬಾಧ್ಯ ಯೋಗ ಬಾಧ್ಯ ಭಗವಂತನ ವ್ಯಾಪ್ತಿಗೆ ಸೌಭಾಗ್ಯ ಸಂತತಿಗಳ ಗಣ್ಯ ಕುರಿತ ಅನ್ಯೋನ್ಯತೆ ಹೆಚ್ಚು ಬಂಡೆ ಪ್ರೀತಿ ಪ್ರೇಮ ಅಂಜನೆ ಆರೋಗ್ಯ ಅಂಜನೆ ಪರಸ್ಪರ ಮನಸ್ಥಿತಿ ತಿಳಿಯುವುದನ್ನು ಭಗವಂತನಿಗೆ ಅನ್ಯೋನ್ಯತೆ ಮಾತ್ರ ನನ್ನ ಸಂತತಿಗಳನ್ನು ಅಜ್ಞಾನಿಯನ್ನು ನಂಡ ಯೋಗಯುಕ್ತವಾಗಿ ಜಾತಕ ವರ್ಷಗಳು ಪದ್ರಾಡಿ 24 24 ಪದಾಡಿ ಉದ್ಯಮಗಳ ಸಂತತಿಗೆ ಸಾಧ್ಯತೆ ಸರ್ವಕ್ಕೆ ಈ ಸಂಸ್ಥೆಯ ಕೀರ್ತಿ ಇದರಲ್ಲೂ ವ್ಯವಸ್ಥೆ ಸತ್ಯನಾರಾಯಣ ಪೂಜ್ಯದ ನಿಜ ತುಲಾ ಸಂಘದ ಕೊಡುಗೆಯನ್ನು ಅನಾದಿ ಕಾಲದ ನಮ್ಮ ವ್ಯವಸ್ಥೆ ನಮ್ಮ ಜಾತಿ ದೇವರ ಅನುಗ್ರಹವನ್ನು ಸಂಗೀತರಾದ ಈ ಮಾಡಿದ ಬೀಜನ ನಿಮ್ಮ ದಯ್ಯ ನನಗೊಂದು ಕಾಲದ ಕುಮ್ಮರ ಪಾತ್ರದ ಅಮೃತ ಯೋಗದ ದೇವಿ ಜಾಗೃತಿಗೆ ಕವಿಸಾವ ಸೇರಿ ಮಾದ ಭಕ್ತ ಜನಕ್ಕಿಲ್ಲ ಯಜಮಾನವರಲ್ಲ ನೀವು ಯಜ್ಞವಕ್ಕೆ ಸಂಘಟನೆಗೆ ಆರೋಗ್ಯವಾಗಿ ಮನಃಶಾಂತಿ ನಿತ್ಯ ಧನಕಾಂತ ವಸ್ತುವಾಹನೆ ಮಾಡಿಕೊಂಡು ನೀವು ಸಾಂಸಾರಿಕ ಪ್ರಾರ್ಥನೆ
ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ಗಾಹಿಮಾ ಕೃಪಯಾ ದೇವಜನಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ಮಾದ ಭಕ್ತಾದಿ ವಿಶೇಷವಾದ ಸಂಘದ ಸದಸ್ಯರು ಅಧ್ಯಕ್ಷರಾಗಿಯಾದ ಮಾತೆಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸ್ವಾಮಿಯ ಪ್ರಾರ್ಥನಾ ಕೂಡ ನಮ್ಮ ವರ್ಷಾವಳಿ ಅಂಚಿನ ಸಂಘದ ಮಹಾಸಭೆಯ ನಿಮಿತ್ತವಾದ ಈ ವರ್ಷದ ನಾಟ್ಯ ಪಂಚವಟಿಯ ಪುಣ್ಯಾಹಪೂರ್ವಕ ಗಣಪತಿ ಹೋಮ ಸತ್ಯನಾರಾಯಣ ಅಭಿಪ್ರಾಯ ಖಂಡನೆ ಎನ್ನುವುದು ಒತ್ತ ಮುಕ್ತಾಯ ಎನ್ನುವುದು ಮಾತ ರೀತಿಯ ದೇವರ ಪ್ರಸಾದ ರೂಪದ ಅನ್ನದಾನ ಸತ್ಕರ್ಮದ ದೇವರಿಗೆ ಸಂತೋಷಿಸುವ ಸ್ವೀಕಾರ ಒಂದು ಲೋಕವು ಹೆಚ್ಚಿನ ಮುಕ್ಕು ದೀಪಾಯ ನಮ್ಮ ಅನ್ನದಾನ ಮುಕ್ಕು ದೀಪಾಯ ಹೆಚ್ಚಿನ ಒಂದು ಪಾತ್ರೆ ಕೂಡ ಇತರ ಜಾತಿ ಮಟ್ಟದಲ್ಲಿ ಕೌತು ಕೊಟ್ಟಿಲ್ಲ ಕಾಣಿಕೆ ದೇವರಿಗೆ ಬರ್ತಿದ್ದ ಮನುಷ್ಯನ ಹುಟ್ಟೆದ್ದು ಬರ್ತಿದ್ದ ಅಂತ್ಯ ಉಂಟ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಕೂಡ ಈಗ ತುಲಕಸು ಹಿರಿಯರ ಪ್ರಪಂಚ ಶುರುವಾಗಲೇ ಇಂಜಿನಿಯರಿಂಗ್ ಕಸಬು ಪಡೆದು ಹೋಗಿವೆ ಅಂಚಿನ ಒಂದು ವ್ಯವಸ್ಥೆಯಲ್ಲಿ ಬ್ರಹ್ಮ ಬಂದಿರುವುದು ಇದು ನಮ್ಮ ಲೌಕಿಕ ಭಾಷೆ ಕಸಬು ನಮ್ಮನೇ ನಮ್ಮ ಕೆಲಸ ಆ ಎಲೆ ಬುದ್ಧಿ ನಮ್ಮ ದೇವರ ವ್ಯವಸ್ಥೆಯಲ್ಲಿ ನಮ್ಮ ಉತ್ತಮ ಕಲ್ಪವಾಗಿ ನೋಡಿ ಪ್ರತಿ ವೈದ್ಯರ ಜನ ಮರಣ ಪ್ರತಿ ವೈದ್ಯರ ಪಾತ್ರ ಮಣ್ಣದ ಕಟ್ಟೆಗೆ ಮತ್ತು ಬಹಳ ಮಾತು ಪಾವಿತ್ರವಾದ ಪಾತ್ರೆಯಲ್ಲಿ ವ್ಯವಸ್ಥೆಯನ್ನು ತುಲಕಸುವುದು ದೇವರಿಗೆ ಅನುಗ್ರಹ ಕೊಡುತ್ತೇವೆ ಅಂತಿನ ವ್ಯವಸ್ಥೆ ಮಾತೆಲ್ಲ ಆ ಬೇರೆ ಮಾತ್ರ ಕಲ್ಪನೆ ವೈಜ್ಞಾನಿಕರಿಗೆ ಮಾತ್ರ ತಪ್ಪು ಗೊತ್ತಿಲ್ಲ ಹಿರಿಯರ ಕೈ ಒಂದೇ ಬೇರೆ ತಪ್ಪು ಇದ್ದ ಜನಾಂಗದಲ್ಲಿ ನಾವು ಹೆಚ್ಚಿನ ಬುದ್ಧಿ ಸಂಸ್ಕೃತಿ ಮುಂದೆ ಹೋಗಿ ನಮ್ಮನೆ ಜ್ಞಾನ ಕೊಟ್ಟುಕೊಳ್ಳಕ್ಕೆ ಕಾಲಕ್ಕೂ ಕೂಡ ಮನುಷ್ಯನ ಮನೋಸ್ಥಿತಿ ಮೆಂಟಾಲಿಟಿ ಬದಲಾವಣೆ ಆ ಸಂಸ್ಕೃತಿ ಮುಗಿಯಲಾಗಿದೆ ಅದೇ ಆಗ ಅಂಚಿನ ಕಾಲವು ಮಾದ ಈ ವಲಯದ ಜನರು ನಿಜವಾಗಿ ಸಂಘದ ಮೂಲಕ ವಾರ್ಷಿಕವಾದ ಖರ್ಚು ವೆಚ್ಚದ ವ್ಯವಸ್ಥೆ ಬೇರೆ ಸಾಂಸ್ಕೃತಿಕ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಮ್ಮ ಮಾತ್ರ ಖರ್ಚಿನ ಪ್ರತಿ ವರದಿ ಮಂಡನೆ ಮಾತ ಅಧ್ಯಕ್ಷರಾಗಿಯ ಸದಸ್ಯರ ಏನ ಅಭಿಲಾಷಣ ಮಾತಿದೆ ಅವರನ್ನು ಮತ್ತು ಸಂಘ ಪಟ್ಟಿನ ಅಂಚೆ ಕಾಲಿ 1 ವರ್ಷ 2 ವರ್ಷ ಮುಗಿಯುವ ನಮ್ಮ ಈ ಶ್ರೀಮಂತ ನಮ್ಮ ಜನ ಹಿರಿಯಾಗಿ ಶ್ರೀಮಂತೆ ನನಗೆ ಪತ್ರ ತಲೆಮಾರು ಇದಲ್ಲ ನಡೆದು ಕಲಹೆ ಹುಡುಗರು ವಿದ್ಯಾರ್ಥಿ ಸಂಘ ಮುಂದುವರೆದು ಎಂಜಿನಿಯರಿಂಗ್ ಯುವಕರಿಗೆ ಪಡೆದುಕೊಳ್ಳಿ ವಿದ್ಯಾರ್ಥಿಗೆ ಗೊಬ್ಬರ ಅಥವಾ ಟ್ಯೂಷನ್ ಯುವಕರಿಗೆ ಟ್ಯೂಷನ್ ವ್ಯವಸ್ಥೆಯನ್ನು ಯುವಕರಿಗೆ ಸಮಾಜ ವಿಜ್ಞಾನ ಬೇರೆ ಓದುವುದು ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಅಧಿಕಾರಿಯಾಗಿ ಹೋಗಿಲ್ಲ ನನ್ನ ಸೌಲಭ್ಯ ಐದು ಮಾತ್ರ ಯುವಕರಿಗೆ ವಿದ್ಯಾರ್ಥಿಗಳು ಸರ್ಕಾರಿ ರೈಲ್ವೆ ನಮ್ಮ ಜಾತಿಗಳಿಗೆ ಸೌಲಭ್ಯ ಪ್ರಯತ್ನ ಮಾಡಿ ಅಂಚಿನ ಪ್ರಯತ್ನವು ಭಗವಂತಿ ಕೈಸಾಯ ಅಂಜನೇ ನಮ್ಮ ಸನಾತನ ಧರ್ಮವನ್ನು ವಾತಾವರಣ ಬಿಡಡಿ ನಂಗೆ ಪಕ್ಷ ಊಡ ಮಾತುಗಳ ಅಂತ ಸನಾತನ ಧರ್ಮ ಸನಾತನ ವ್ಯವಸ್ಥೆ ಬಿಡಡಿ ಪಕ್ಷ ಊಡ ವ್ಯವಸ್ಥೆಯಲ್ಲಿ ನನ್ನ ಸನಾತನ ಧರ್ಮವನ್ನು ಬಿಡಡಿ ಹಿರಿಯಾಗಿ ಪಾಲ್ಗೊಳ್ಳುವ ಸಾಧನೆ ನಲಿಯಾಗಿ ಬದುಕೊಂಡು ನಮ್ಮನ್ನು ಏನೇ ತೊಂದರೆ ಆಗುತ್ತೆ ನನ್ನ ನಗರದಲ್ಲಿ ಉಪದ್ರ ಆಗುತ್ತೆ ಜೀವನ ಕೊಂಡು ಈ ಸಂಸ್ಥೆ ಬೆಳಗಿನ ರಾಮದೇವರ ಸೋಮನಾಥೇಶ್ವರ ದೇವರು ಈ ಪುಣ್ಯ ಲಕ್ಷ್ಮೀ ಸತ್ಯನಾರಾಯಣ ದೇವರು ಅನುಗ್ರಹಿಸಿಕೊಂಡು ಹೀಗೆಲ್ಲ ಸ್ವಂತ ಜೀವನ ದೇವರು ಸುಖಭಾಗ್ಯ ಯೋಗಿ ವಿದ್ಯಾರ್ಥಿ ಮಲ್ಪನ ಉದ್ಯೋಗ ಶಾಸ್ತ್ರಕೊಂಡು ಈ ಮಹಾದೇವರ ಅನುಗ್ರಹ ಈ ಪುಣ್ಯಕಾರರು ಭಗವಂತನ ಸ್ವಾಮಿ ದೇವರು ಕಣ್ಣೆ ಸತ್ಯನಾರಾಯಣ ದೇವಂ ವಂದೇ ರಾಮಭಕ್ತರು ಲೀಲಯ
ತುಳಸಿ ಗಾಂಜಾವಳಿ ಅಲ್ವಾ ಹೂ ಬಂಜಾವಳಿ ಮತ್ತೆ ಓಂ ಜಪಾ ಕಾಶ
ಮೂರು ಸೇರಿನ ಕೊಲ್ಯ ಕುಲಾಲ ಸಂಘದ ವ್ಯಾಪ್ತಿಯ ಸಾಧ ನಮ್ಮ ಕುಲಾಲ ಸಮಾಜ ಕೊಲ್ಯ ಕುಲಾಲ ಸಂಘದ 20ನೇ ವಾರ್ಷಿಕ ಮಹಾಸಭೆಯ ಈ ಸಂದರ್ಭಗಳು ಶಾಲೆ ಮಹಾಗಣಪತಿ ದೇವಿಯಲ್ಲಿ ಗಣಹೋಮ ಐದಕ್ಕ ಸತ್ಯನಾರಾಯಣ ದೇವರ ಪೂಜೆ ನಡೆಯುತ್ತದೆ. ಪೂಜೆಯ ಸತ್ಯನಾರಾಯಣ ಮಹಾಗಣಪತಿ ದೇವರಿಗೆ ನಡೆದಿನ ಗಣಹೋಮದ ಪ್ರಸಾದ ನಮ್ಮ ಸಭಾಂಗಣದ ಪ್ರವೇಶದಲ್ಪ ಗೋಪುರದಲ್ಪ ಗಣಹೋಮದ ಪ್ರಸಾದವನ್ನು ಉಳಾಯಿ ವೇದಿಕೆ ಸತ್ಯನಾರಾಯಣ ಪೂಜೆಯ ದೇವರ ಪ್ರಸಾದ ವಿತರಣೆ ಮಾಡಲು 7 ಸತ್ಯನಾರಾಯಣ ಪೂಜೆಯ ಪ್ರಸಾದ ಸ್ವೀಕಾರ ಮಾಡ್ತಿದ್ದ ಜನ ಹಾಗೆ 5 ಬೇಗ ಸತ್ಯನಾರಾಯಣ ಪೂಜೆಯ ಪ್ರಸಾದ ಸ್ವೀಕಾರ ಮಾಡಲು 5 ಬೇಗ ನಮ್ಮ ಕೊಲ್ಯ ಕುಲಾಲ ಸಂಘದ 15ನೇ ವಾರ್ಷಿಕ ಮಹಾಸಭೆ ನಡೆದಿತ್ತು. ಇದಕ್ಕೆ ಮಾತೆಲ್ಲ ಪೂರ್ಣ ಪ್ರಮಾಣದ ಸಹಕಾರ ಕೊಡುವುದು ಕೊಲ್ಯ ಕುಲಾಲ ಸಂಘದ ಆಡಳಿತ ಮಂಡಳಿಯ ಪರವಾಗಿ ವಿನಂತಿಸುತ್ತದೆ. ಅಧ್ಯಕ್ಷರು ಪದಾಧಿಕಾರಿಗಳು ಅಂಚನೆ ಇಂಥ ಪೂಜೆಗಳಿನ ಹಿರಿಯ ಸದಸ್ಯರ ಸಂಜೀವ್ ಸ್ವಾಮಿ ದಂಪತಿಗಳು ದಯಾನಂದ ಇಡಬಹುದು. ಪ್ರಸಾದಗಳು ಸಮಿತಿಗೆ ಕೊಡುವಂತಿನ ಪ್ರಸಾದಗಳು ಸ್ವೀಕಾರ ಮಾಡಿದರೆ ಆಡಳಿತ ಮಂಡಳಿಯ ಮಾತ್ರ ಸದಸ್ಯರಿಗೆ ಹೊರಡುವುದು.